ಹಿರಿಯ ಸಾಹಿತಿ ಜಾನಪದ ವಿದ್ವಾಂಸ ಡಾಕ್ಟರ್ ಅಮೃತ ಸೋಮೇಶ್ವರ ಅವರು ರಚಿಸಿರುವ ಓ ಭಗವತಿ ಎನ್ನುವ ತುಳು ಭಕ್ತಿಗೀತೆಯನ್ನ ಕುಮಾರಿ ಶ್ರೀರಕ್ಷಾ ಎಸ್ಎಚ್ ಪೂಜಾರಿಯವರು ಹಾಡಿದ್ದು, ಇದರ ವಿಡಿಯೋ ಹಾಡಿನ ಬಿಡುಗಡೆ ಸಮಾರಂಭವು ಸೋಮೇಶ್ವರದಲ್ಲಿ ನಡೆಯಿತು. ಹಿರಿಯ ಸಾಹಿತಿ ಜಾನಪದ ವಿದ್ವಾಂಸ ಡಾಕ್ಟರ್ ಅಮೃತ ಸೋಮೇಶ್ವರ ಅವರ ಮನೆಯಲ್ಲೇ ತುಳು ಭಕ್ತಿಗೀತೆಯ ವಿಡಿಯೋ ಹಾಡಿನ ಬಿಡುಗಡೆ ಸಮಾರಂಭ ನಡೆಯಿತು. ಓ ಭಗವತಿ ತುಳು ಭಕ್ತಿಗೀತೆಯನ್ನ ಡಾಕ್ಟರ್ ಅಮೃತ ಸೋಮೇಶ್ವರ ಅವರು ಬಿಡುಗಡೆಗೊಳಿಸಿದರು. ಉಡಲ್ ಧೂಳಾಯ್ ಗೀನದೊಂಜಿ ತುಡರ್ ಅರ್ಲೂಲೆ ಉಡಲ್ ಧೂಳಾಯ್ ಗೀನದೊಂಜಿ ತುಡರ್ ಅರ್ಲೂಲೆ ಕಾಮಲ್ ಕಬಿದಿ ಮಬ್ಬು ಮಯಕೋಡೆನ್ನ ಕೈನ ಪತ್ತು ನಡಪಾಳ ಓ ಭಗವತಿ ಬಳಿಕ ಮಾತನಾಡಿದ ಅವರು, ಜೀವನದಲ್ಲಿ ಅನೇಕ ಏರುಪೇರುಗಳು, ಕಷ್ಟ ಸುಖಗಳು ನಿರಂತರವಾಗಿ ಒಂದರ ಮೇಲೊಂದು ಬರುತ್ತಲೇ ಇರುತ್ತದೆ. ಈ ನಡುವೆ ನಿರಾಶಾವಾದಿಗಳಾಗದೆ ಆಶಾವಾದಿಯಾಗಿಯೇ ಬದುಕಿನ ಯಶಸ್ಸಿನ ಹಾದಿಯನ್ನ ಹುಡುಕುತ್ತಾ ಮುಂದುವರಿಯಬೇಕು. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಬಾಲಕಿ ಕಲೆಯನ್ನ ಆಧುನಿಕ ತಂತ್ರಜ್ಞಾನದೊಂದಿಗೆ ಪ್ರದರ್ಶಿಸುತ್ತಿರುವುದು ಯಶಸ್ಸಿನ ಮೆಟ್ಟಿಲು ಎಂದು ಹೇಳಿದರು. ಅನೇಕ ಏರುಪೇರುಗಳು, ಕಷ್ಟ ಸುಖಗಳು ಎಲ್ಲ ನಿರಂತರವಾಗಿ ಒಂದರ ಮೇಲೊಂದಾಗಿ ಜರುಗುತ್ತಾ ಇರ್ತವೆ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಹಾಗಿದ್ರೂ ಕೂಡ ಜನ ಅಪೇಕ್ಷೆ ಪಟ್ಟು ತಮ್ಮ ಮನಸ್ಸಿಗೆ ಸಂತೋಷವನ್ನು, ಸಂಭ್ರಮವನ್ನು ಉಂಟು ಮಾಡುವಂಥ ಕೆಲವೊಂದು ಚಿಕ್ಕ ಅಥವಾ ಸ್ವಲ್ಪ ದೊಡ್ಡ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಇರುವಂಥದ್ದು ಒಂದು ಆಶಾದಾಯಕವಾದ ವಿದ್ಯಮಾನ ಅಂತ ಹೇಳಬೇಕಾಗ್ತದೆ. ಹಾಗಿರುವಾಗ ನೀವುಗಳೆಲ್ಲ ಇಷ್ಟು ಅಭಿಮಾನದ ಪ್ರೀತಿಯಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಸೇರಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ನಮ್ಮ ಅತ್ಯಂತ ಹಾರ್ದಿಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಸಂದರ್ಭ ಶ್ರೀ ಕ್ಷೇತ್ರ ಗೆಚ್ಚಿಗಿರಿ ನಂದನ್ ಬಿತ್ತಿಲ್ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಜಯಂತ್ ನಡುಪೇಲು, ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷೆ ವಿಜಯಲಕ್ಷ್ಮಿ ಪಿ ರೈ, ಧಾರ್ಮಿಕ ಪರಿಷತ್ನ ಮಾಜಿ ಸದಸ್ಯ ಕೆಟಿ ಸ್ವರ್ಣ, ವಿಶ್ವಮಂಗಳ ಪ್ರೌಢಶಾಲೆ ಕೊಣಾಚಿಯ ಮುಖ್ಯೋಪಾಧ್ಯಾಯಿನಿ ಪ್ರಿಯಾ, ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ನ ಕೊಲ್ಯದ ಅಧ್ಯಕ್ಷ ವೇಣುಗೋಪಾಲ್ ಕೊಲ್ಯ, ಲಯನ್ಸ್ ಕ್ಲಬ್ ಕುಡ್ಲ ಅಧ್ಯಕ್ಷ ಹರೀಶ್ ಕೆ ಪೂಜಾರಿ, ಯುವ ವಾಹಿನಿ ಕೊಲ್ಯ ಘಟಕದ ಅಧ್ಯಕ್ಷ ರವಿ ಕೊಂಡಾಣ, ರೇಣುಕಾ ಕಣಿಯೂರು, ಜಯಪ್ರಕಾಶ್ ಶೆಟ್ಟಿ, ಸಂಜಿತ್ ಎಸ್ ಅಂಚನ್, ವಿಜಯ, ಗಿರೀಶ್ ಕೆ ಕೈರಂಗಳ, ಚಂದ್ರಶೇಖರ್, ವಿಜೇತ್ ಪಚೀರು ಉಪಸ್ಥಿತರಿದ್ದರು. ಭಗವತಿ ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.